ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗನ್ನು ನಾನು ತುಂಬ ದಿವಸ ಆಯ್ತಲ್ಲ ನಿಮಗೆ ನಮ್ಮ ವಾಕಿಂಗ್ ತೋರಿಸದೆ. ಅಂದರೆ ನಾನು ತೋರಿಸ್ಲಿಲ್ಲ ಅಂದರೆ ವಾಕಿಂಗ್ ಹೋಗ್ತಾ ಇಲ್ಲ ಅಂತಲ್ಲ, ವಾಕಿಂಗ್ ಹೋಗ್ತಾ ಇದ್ದೆ. ಬಟ್ ಡೈಲಿ ಒಂದೇ ಥರ ಸ್ಟಾರ್ಟ್ ಯಾಕೆ ಕೊಡೋದು ಅಂತ ಹೇಳಿ ಅದನ್ನು ನಾನು ಕಟ್ ಮಾಡ್ತಾ ಇದ್ದೆ. ಹಾಗೆ ನೋಡಿ, ಸುಂದರ ರಮಣೀಯವಾದಂತಹ ನಮ್ಮ ಪ್ರಕೃತಿ ಮಾತೆಯ ಸೊಬಗನ್ನು ಬೆಳಗ್ಗಿನ ಹೊತ್ತಿಗೆ ಕಣ್ತುಂಬ ನೋಡಿ ಖುಷಿ ಪಡುವ ನಾವೆಲ್ಲರೂ ಕೂಡ. ಹಾಗೆ ನಿಮಗೆ ಸಹ ಈ ಒಂದು ಸೌಂದರ್ಯ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವನಿಗೆ ಅಲ್ಲಿ ಒಂದು ನಾಯಿ ಬಂದಿದೆ, ಅದಕ್ಕೆ ಗುರ್ರು ಗುರ್ರು ಮಾಡ್ತಾ ಇದ್ದಾನೆ ಅದನ್ನು ನೋಡಿ. ಅವನದೊಂದು ಬೆಳಗಿನ ಅವಸ್ಥೆ. ಹಾಗೆ ನಮ್ಮ ವಾಕಿಂಗೆಲ್ಲಾಗಿ ಬರುವಾಗ ನಮ್ಮ ಸಾಹೇಬ್ರು ಇಲ್ಲಿ ಏನೋ ಅಡಿಕೆ ರಿಪೇರಿ ಮಾಡ್ತಾ ಇದ್ದಾರೆ. ಅವರಿಗೆ ಹಾಗೆ ಅಡಿಕೆಯನ್ನು ಎಷ್ಟು ಸರಿ ಮಾಡಿದರೆ ಸಹ ಸಮಾಧಾನ ಇಲ್ಲ. ಬಂಟಿಯನ್ನು ಗೂಡಿನಲ್ಲಿ ಹಾಕಿ ಆದಮೇಲೆ ಅವನನ್ನು ಗೂಡಿನಲ್ಲಿ ಹಾಕಬೇಕಾದ್ರೆ ಉಂಟಲ್ಲ, ಗೂಡನ್ನೆಲ್ಲ ಕ್ಲೀನ್ ಮಾಡಬೇಕಿದೆ, ಅವನಿಗೆ ಬೇಸರ ಆಗ್ತದೆ. ಗೂಡಿನಲ್ಲಿ ಹಾಕಿ ಆದಮೇಲೆ ಇವರನ್ನೆಲ್ಲ ಒಬ್ಬೊಬ್ಬರನ್ನೇ ತೋಟದಲ್ಲಿ ಕೊಂಡೋಗಿ ಕಟ್ಟುವ ಕೆಲಸ ನಂದು. ನಾನು ಫಸ್ಟಿಗೆ ಯಾವಾಗಲೂ ಇವಳನ್ನೇ ಕರ್ಕೊಂಡು ಹೋಗೋದು, ಯಾಕೆಂದರೆ ಇವಳು ಸೀದಾ ಬರ್ತಾಳೆ, ಸ್ವಲ್ಪ ಇಂಟೆಲಿಜೆಂಟ್ನ ಹಾಗೆ. ಅವಳು ಬರದೆ ಬಾಕಿ ಅವರಿಗೆ ಬರಲಿಕ್ಕೆ ಧೈರ್ಯ ಇಲ್ವಾ ಎಂತ ಅಂತ ಗೊತ್ತಿಲ್ಲ. ಅವಳು ಬಂದ ಮೇಲೆ ಎಲ್ಲರೂ ಸಹ ಸೀದಾ ಬರ್ತಾಳೆ. ಈ ವಾರಿಜನನ್ನು ಫಸ್ಟ್ ಕರ್ಕೊಂಡು ಬಂದರೆ ತೋಟಕ್ಕೆ, ಅವಳು ಹೆದ್ದರು ಪುಕ್ಕಲು ಅಂತ ಹೇಳಿದರೆ ಅದರ ನಂತರ ವೃಂದನನ್ನು ಕರ್ಕೊಂಡು ಬರೋದು, ಮತ್ತು ಇಬ್ಬರು ಕರುಗಳನ್ನು ಕರ್ಕೊಂಡು ಬರೋದು, ಲಾಸ್ಟಿಗೆ ನಮ್ಮ ವರ್ಧನನ್ನು ಕರ್ಕೊಂಡು ಬರೋದು. ಹಾಗೆ ಈಗ ಬೆಳಿಗ್ಗೆ ಒಂದು ವಾಕಿಂಗ್ ಅಂತ ನಾನು ಸಪ್ರೇಟಾಗಿ ಮಾಡಲಿಕ್ಕಿಲ್ಲ, ಇದೇ ಒಂದು ವಾಕಿಂಗ್ ಆಗ್ತದೆ. ಇವರದ್ದು ಇಷ್ಟು ವೆಯ್ಟನ್ನು ಇಟ್ಕೊಂಡೆಲ್ಲ ಬರುವಾಗ, ಮೇಲೆ ಕೆಳಗೆ ಹತ್ತಿ ಹೋಗುವಾಗ ನನಗೆ ಒಳ್ಳೆ ಒಂದು ವಾಕಿಂಗ್ ಎಕ್ಸಸೈಸ್ ಆಗ್ತದೆ. ಹಾಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇದೆಲ್ಲ ಬೆಳಿಗ್ಗೆ ದೇವರಿಗೆ ದೀಪ ಹಚ್ಚಿದ ಕೂಡಲೇ ಮಾಡಿ ಆಗ್ತದೆ. ಮತ್ತೆ ಈಗ ವಾಕಿಂಗ್ ಅಂತ ಇದನ್ನೇ ಮಾಡೋದು, ನಾಯಿಯನ್ನೊಮ್ಮೆ ಕರ್ಕೊಂಡು ಹೋಗೋದು, ಹಸುಗಳನ್ನು ತೋಟಕ್ಕೆ ತರೋದು. ಫ್ರೆಂಡ್ಸ್, ಇವತ್ತು ನಾನು ಟ್ರೆಡಿಷನಲಿ ಬೆಣ್ಣೆ ತೆಗೆಯೋದು ಹೇಗೆ ಅಂತ ತೋರಿಸಿಕೊಡ್ತೇನೆ. ಇದು ಇಷ್ಟು ಹಾಲು ಮತ್ತು ಕೆನೆ ನಿನ್ನೆ ರಾತ್ರಿ ನಾನು ಹೆಪ್ಪು ಹಾಕಿ ಇಟ್ಟದು, ಒಂದೇ ದಿವಸದ್ದು. ಸೊ ಇದರಲ್ಲಿ ಎಷ್ಟು ಬೆಣ್ಣೆ ಬರ್ತದೆ ನೋಡುವ. ನಾನು ಇದನ್ನು ಕಡೆಗೋಲು ಇಟ್ಕೊಂಡು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ, ಕೈಯಲ್ಲೇ. ಹಿಂದೆಲ್ಲ ಕೈಯಲ್ಲೇ ಮಾಡ್ತಾ ಇದ್ದದಲ್ಲ, ಅಂದರೆ ಸ್ವಲ್ಪ ಸ್ವಲ್ಪ ಇದು ಕೆನೆ ಕಟ್ಟಿದ್ದು ಇದ್ದರೆ ಅದು ಕಡೆಗೋಲೆ ಆಗಬೇಕು, ಸಾಕಾಗ್ತದೆ ಕೈಯಲ್ಲಿಯೇ. ನೋಡಿ, ಈ ರೀತಿಯಾಗಿ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ನೋಡಿ ಎಷ್ಟು ಸಣ್ಣ ಪಾತ್ರೆ ನೋಡಿ ನಂದು, ಒಂದು ದಿವಸದ ಹೆಪ್ಪು ಹಾಕಿದಂತಹ ಹಾಲು ಮತ್ತು ಕೆನೆ ಮೊಸರಾದದ್ದನ್ನು ಈ ರೀತಿಯಾಗಿ ನಾವು ಕಡೆದಾಗುವಾಗ ನಮಗೆ ಎಷ್ಟು ಬೆಣ್ಣೆ ಸಿಗ್ತದೆ ಅಂತ ನೋಡುವ. ಎಷ್ಟು ಹೊತ್ತು ನಾನು ಇದನ್ನು ಕರೆದಿದ್ದೇನೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಅಷ್ಟು ಹೊತ್ತು ನಾನು ಇದು ಮಾಡಿದ್ದೇನೆ. ಮತ್ತು ಇದರದೊಂದು ಟ್ರಿಕ್ ಅಂತ ಹೇಳಿದರೆ, ಇದಕ್ಕೆ ನಾವು ನೀರು ಹಾಕಿ 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 ಆಗಾಗ ನೀರು ಸೇರಿಸಿಕೊಂಡು ಕಡಿಬೇಕು. ಮತ್ತು ಎಂತ ಇದ್ರೆ ಸಹ ಡಿಪೆಂಡಿಂಗ್ ಆನ್ ದ ವೆದರ್ ನಮಗೆ ಬೆಣ್ಣೆ ಗಟ್ಟಿ ಅಥವಾ ತುಂಬ ಸಾಫ್ಟ್ ಆಗಿರ್ತದೆ, ನೀರಾಗಿರ್ತದೆ. ಇದು ಎಲ್ಲ ಸಹ ಒಂದು ವೆದರ್ನ ಮೇಲೆ ಡಿಪೆಂಡ್. ಇನ್ನೊಂದು ಹಸುಗಳು ಹಿಂದಿನ ದಿವಸ ಯಾವ ರೀತಿಯ ಆಹಾರವನ್ನು ಸೇವಿಸಿರ್ತದೆ ಎಂಬುದರ ಮೇಲೆ ಡಿಪೆಂಡ್ ನಮಗೆ ಬೆಣ್ಣೆ ಸಿಗೋದು. ಅಂದರೆ ಸ್ವಲ್ಪ ಡ್ರೈ ಪೌಡರ್ ಜಾಸ್ತಿ ತಿಂದ ದಿವಸ ನಮಗೆ ಸ್ವಲ್ಪ ಗಟ್ಟಿಯಾದಂತಹ ಬೆಣ್ಣೆ ಸಿಗ್ತದೆ. ಬರೇ ಹಸಿರು ಹುಲ್ಲೇ ತಿಂದ ದಿವಸ ತುಂಬ ಸಾಫ್ಟ್ ಆದಂತಹ ಬೆಣ್ಣೆ ಸಿಗ್ತದೆ. ಇದು ನೋಡಿ ಸ್ವಲ್ಪ ಗಟ್ಟಿಯಾಗಿ ಉಂಟು. ಈಗ ನಾವು ಬರೇ ಹಸಿರು ಹುಲ್ಲೇ ಹಾಕಿದರೆ ಇಷ್ಟು ಗಟ್ಟಿ ಬರುವುದಿಲ್ಲ. ಇದರೊಟ್ಟಿಗೆ ಹಾಳೆ ಅದು ಇದೆಲ್ಲ ಹಾಕುವಾಗ ಈ ರೀತಿಯಾಗಿ ಬೆಣ್ಣೆ ಬರ್ತದೆ. ನೋಡಿ, ಕೊನೆಗೆ ನಾವು ಹೀಗೆ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅಷ್ಟಾಗುವಾಗ ಬೆಣ್ಣೆ ಗಟ್ಟಿಯಾಗ್ತದೆ. ನಂತರ ಇದನ್ನು ನಾವು ತೆಗಿಬೇಕು. ಇದು ಎಂತಾದರೂ ಸಹ ಮೆಷಿನಲ್ಲಿ ಸಿಕ್ಕಿದಷ್ಟು ಗಟ್ಟಿಯಾಗಿ ಸಿಗೋದಿಲ್ಲ. ಮತ್ತು 3-4 ಸರ್ತಿ ಅದಕ್ಕೆ ನೀರು ಹಾಕಿ ಹಾಕಿ ಮಜ್ಜಿಗೆಯನ್ನು ನೀರು ಮಾಡಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ಸಿಗ್ತದೆ. ಅದನ್ನೆಲ್ಲ ನಾವು ಕ್ರೋಢೀಕರಿಸಿ ಬೆಣ್ಣೆಯನ್ನು ತೆಗೆದಿಟ್ಟು ಆಮೇಲೆ ತುಪ್ಪ ಮಾಡೋದು. ಹಾಗೆ ನಮ್ಮಲ್ಲಿಗೆ 2 ಹಸು ಇದ್ದರೆ ಸಹ ಹೇರಳವಾಗಿ ಬೆಣ್ಣೆ ಆಗೋದಿಲ್ಲ, ಯಾಕೆಂದರೆ ಅದೆಲ್ಲ ಆರ್ಟಿಫಿಷಿಯಲ್ ಫುಡ್ ಹಾಕಿದರೆ ಮಾತ್ರ ಅಷ್ಟೊಂದು ಬೆಣ್ಣೆ ನಮಗೆ ಸಿಗೋದು. ನಮಗೆ ಈಗ ಎಷ್ಟು ಹಾಲು ಬೇಕು ಅಷ್ಟಕ್ಕೆ ಸರಿಯಾಗಿ ಮಾತ್ರ ನಾನು ಆಹಾರ ಕೊಡೋದು, ಮತ್ತು ಅವರ ದೇಹ ಪೋಷಣೆಗೆ ಸರಿಯಾಗಿ. ಎಕ್ಸ್ಟ್ರಾ ಹಾಲಿಗೋಸ್ಕರ ನಾನು ಯಾವುದೇ ಎಕ್ಸ್ಟ್ರಾ ಫುಡ್ ಕೊಡೋದು. ಹಾಗೆ ಇದು ನಾನು ಕೈಯಲ್ಲಿ ಟ್ರೆಡಿಷ್ನಲ್ ಆಗಿ ಕಡೆಗೋಲು ಯೂಸ್ ಮಾಡಿ ತೆಗೆದಂತಹ ಬೆಣ್ಣೆ ಮತ್ತು ಮಜ್ಜಿಗೆ. ಒಂದು ದಿವಸದ ಇದು, ಇಲ್ಲದಿದ್ದರೆ ನಾನು 2-3 ದಿವಸ ಎಲ್ಲ ಒಟ್ಟಿಗೆ ಫ್ರಿಜ್ಜಲ್ಲಿ ಇಟ್ಟು ತೆಗೊಳ್ಳೋದು. ಸೊ ಮಜ್ಜಿಗೆ ಸಹ ತುಂಬ ಟೇಸ್ಟ್ ಆಗಿತ್ತು. ಈ ಕಿಟ್ಟಿನ ಅವಸ್ಥೆ ಅಂತ ಗೊತ್ತುಂಟು, ಅದರೊಳಗೆ ಒಂದು ಹಲ್ಲಿ ಹೋಗಿದೆ ಅಂತ ನನಗೆ. ಒಳಗೆ ಅವಳದು ಬೊಬ್ಬೆಗೆ ಹೇಳ್ತಾ ಇತ್ತು, ಎಂತ ಅಂತ ಬಂದು ನೋಡಿದರೆ ಅಲ್ಲಿ ಹಲ್ಲಿ ಅಂತೆ, ಅವಳಿಗೆ ಸಿಗುವುದಿಲ್ಲ ಅಂತೆ ಅದು. ಹಾಗೆ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಖಾರ ಪೊಂಗಲ್ ಮತ್ತು ಅದಕ್ಕೆ ಹುಳಿ ಚಟ್ನಿ ಮಾಡ್ತಾ ಇದ್ದೇನೆ. ನನಗೆ ಎಲ್ಲಿ ಟೈಮ್ ವೇಸ್ಟ್ ಆಯಿತು ಅಂತ ಗೊತ್ತಿಲ್ಲ ನಂದು. ಹಾಗೆ ಹೀಗೆ ಅಂತ ಆಗುವಾಗ ಮಧ್ಯಾಹ್ನ ಆಯಿತು, ಲೇಟ್ ಆಯಿತು ಅಂತ ಅನಿಸಿತು. ಹಾಗೆ ಇನ್ನು ಸಾಂಬಾರು ಮಾಡ್ತಾ ಕೂತ್ಕೊಂಡ್ರೆ ಹಸಿವೆ ಆಗ್ತದೆ ಅಂತ ಆಯಿತು ನನಗೆ.
ಅದಕ್ಕೆ ಇದು ಸ್ವಲ್ಪ ರಪ ಆಗ್ತದಲ್ಲ ಅಂತ ಹೇಳಿ ಪೊಂಗಲ್ ಮಾಡ್ತಾ ಇದ್ದೇನೆ. ಈ ಪೊಂಗಲಿಗೆ ಫಸ್ಟಿಗೆ ನಾವು ಹೆಸರು ಬೇಳೆಯನ್ನು ಫ್ರೈ ಮಾಡಿ ಅದನ್ನು ಚಂದ ಮಾಡಿ ತೊಳೆದು ಬೆಳ್ತಿಗೆ ಅನ್ನದೊಟ್ಟಿಗೆ ಸರಿಯಾಗಿ ಬೇಯಿಸಬೇಕು, ಒಳ್ಳೆ ಬೇಯಬೇಕು. ನಂತರ ಇದು ಹುಳಿ ಚಟ್ನಿ ಮಾಡ್ತೇವಲ್ಲ ನಾವು, ಹುಣಸೆ ಹಣ್ಣಿನ ಚಟ್ನಿ, ಅದಕ್ಕೆ ಎಲ್ಲ ಒಗ್ಗರಣೆ ನಾವು ಹೇಗೆ ಕೊಡ್ತೇವೆ ಅದೇ ರೀತಿ ಒಗ್ಗರಣೆ ಕೊಟ್ಟು ಹುಣಸೆ ಹಣ್ಣನ್ನು ಸರಿಯಾಗಿ ಕಿವುಚಿ ಅದರ ರಸವನ್ನು ಹಾಕೋದು. ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಸಿಮೆಣಸು ಹಾಕಬೇಕು. ಇನ್ನು ಎಕ್ಸ್ಟ್ರಾ ಬೇಕಿದ್ರೆ ಸ್ವಲ್ಪ ಕೆಂಪು ಮೆಣಸು ಕೂಡ ಹಾಕ್ಬೋದು. ನಾನು ಹಾಕಲಿಲ್ಲ. ಸೊ ನಾನು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಸ್ವಲ್ಪ ಮಂದಾಗ್ತದಲ್ಲ ಆ ರೀತಿಯ ಆಗುವವರೆಗೆ ನಾವು ಅದನ್ನು ಚಂದ ಮಾಡಿ ಕಾಯಿಸಬೇಕು. ಇದು ಖಾರ ಪೊಂಗಲ್ಗೆ ಸೈಡ್ ಡಿಶ್ ಆಗಿ ಬಳಸ್ತಾರೆ ಈ ಹುಣಸೆ ಹಣ್ಣಿನ ಚಟ್ನಿಯ ಬಜ್ಜಿ. ಇದಕ್ಕೆ ಎಂಥ ಹೆಸರು ಹೇಳೋದು ಅಂತ ನನಗೆ ಸಹ ಗೊತ್ತಿಲ್ಲ, ಆಯಿತಾ. ನಾವು ಪುಳಿ ಬಜ್ಜಿ ಅಂತ ಹೇಳ್ತೇವೆ ನಮ್ಮ ಊರಲ್ಲಿ. ಹಾಗೆ ಈ ಪೊಂಗಲ್ ಉಂಟಲ್ಲ, ಅಂದರೆ ಅಕ್ಕಿ ಮತ್ತು ಹೆಸರು ಬೇಳೆ ಒಳ್ಳೆ ಬೇಯಬೇಕು, ಸ್ವಲ್ಪ ನೀರಾಗಿರಬೇಕು. ಇದಕ್ಕೆ ನಾವು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಒಗ್ಗರಣೆ ಕೊಡಲಿಕ್ಕೆ ನಾವು ಒಳ್ಳೆಮೆಣಸು, ಹಸಿಮೆಣಸು, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಸಾಸಿವೆಯೊಟ್ಟಿಗೆ ಮಿಕ್ಸ್ ಮಾಡಿ ತುಪ್ಪದೊಂದಿಗೆ ನಾವು ಒಗ್ಗರಣೆ ಕೊಡೋದು. ಅದಕ್ಕೆ ಶುಂಠಿ ಸಹ ನಾವು ಹಾಕಿಕೊಳ್ಬೇಕು. ಇದು ಎಲ್ಲ ಚಂದ ಫ್ರೈ ಆದಮೇಲೆ ಬೆಂದಂತಹ ಅನ್ನ ಮತ್ತು ಬೇಳೆಗೆ ಹಾಕಿ ಮತ್ತು ಚಂದ ಮಾಡಿ ಮಗುಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಿದರೆ ಖಾರ ಪೊಂಗಲ್ ರೆಡಿ. ನೋಡಿ, ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ರುಚಿಯಾದ ಪೊಂಗಲ್ ಸವಿಯಲು ಸಿದ್ಧ. ಇದು ನಮಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಖಾರ ಪೊಂಗಲ್ ಮತ್ತು ಹುಳಿ ಚಟ್ನಿ. ಹಾಗೆ ನಂದು ಸಂಜೆದು ಒಮ್ಮೆದೆಲ್ಲ ಕೆಲಸ ಆದಮೇಲೆ ಬಂಟಿಯೊಟ್ಟಿಗೆ ನನ್ನ ಟೈಮ್ ಪಾಸ್. ಬಂಟಿ, ಸಿಟ್ ಡೌನ್. ಡೌನ್. ಗುಡ್ ಬಾಯ್, ಗುಡ್ ಬಾಯ್. ಸ್ಲೀಪ್ ಬಂಟಿ, ಸ್ಲೀಪ್, 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 ಸ್ಲೀಪ್. ಗುಡ್. ಸ್ಪಿನ್, ಸ್ಪಿನ್. Go back, go back, go back. ಅವು ಇದೆ ಅಂಚ ಮಾಡ್ರಿ. ಬ್ಯಾಕ್ ಪೋ. ಅಡೆ ಬೋ ಅವಳು ಕೂತೋಣ, ಅಂಚಿ ಕೂತೋಣ, ಅವಳು ಕೂತೋಣ. ಹಾಂ, ಕೂತೋಣ ಅವಳು. ದೂರ ಕೂತೋಣ ಅವಳು. ಎಂತ ಗೊತ್ತುಂಟಾ, ನನ್ನ ಬಾಯಿಗೆ ಫೋನ್ ಅಡ್ಡ ಉಂಟು ಕಾಣ್ತದೆ. ಇವನ್ನೆಲ್ಲ ನನ್ನ ಲಿಪ್ ಮೂಮೆಂಟ್ ಅಬ್ಸರ್ವ್ ಮಾಡಿ ನನ್ನ ಕಮಾಂಡನ್ನು ಅವನು ಅರ್ಥ ಮಾಡಿಕೊಳ್ಳೋದು ಕಾಣ್ತದೆ. ಅದಕ್ಕೆ ಅವನಿಗೆ ಫಸ್ಟಿಗೆ ಅಷ್ಟು ಬೇಗ ತಲೆಗೆ ಹೋಗುದಿಲ್ಲ. ಸ್ಟೇ, ನೋ, 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 ನೋ ಬಂಟಿ, ನೋ, 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 ನೋ ಬಂಟಿ, ನೋ, 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 ನೋ. ಬ್ಯಾಡ್ ಬಾಯ್. ಸ್ಟೇ, ಸಿಟ್, ಡೌನ್, ಬಂಟಿ, ಡೌನ್. ನೋಡಿ, ಇಲ್ಲಿ ಸರಿ ನೋಡಿ ಅಂತೆ. ಅವನಿಗೆ ಅರ್ಥ ಆಗೋದಿಲ್ಲ ನಾನು ಎಂತ ಹೇಳ್ತೇನೆ. ಇಲ್ಲಾಂದರೆ ಡೌನ್ ಕಮಾಂಡ್ ಅವನಿಗೆ ಗೊತ್ತಿಲ್ವಾ, ಅದು ಬಾಯಿಗೆ ಅಡ್ಡ ಉಂಟು ಕಾಣ್ತದೆ ಫೋನ್. ಅದಕ್ಕೆ ಈಗ ಮಂಗನಾಗೆ ಮಾಡ್ತಾನೆ. ಬಾರ್ಕ್, ಬಂಟಿ, ಬಾರ್ಕ್. ಗುಡ್ ಬಾಯ್. Sit. Wait. No. Wait. Take it. Good boy.
ಬಾಬಾ ನೋ 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 ನೋ. ನೇರು ಒಳತ್ತ ಇನ್ನ ಪುದರ್ ಚಿನ್ನು ಉಂಟು ಏನು ಅಂಚೆ ಒಳತ್ತಿದೆ ಬದ್ನ ಇದು ಬಾಕ್ಸ್ ಉಂಟಲ್ಲ ಫ್ರೆಂಡ್ಸ್, ಇದು ನಮ್ಮ ಬೆಕ್ಕಿನ ಮರಿಗಳ ಟಾಯ್ಲೆಟ್. ಇದರ ಒಳಗೆ ಎಲ್ಲ ಮಾಡುದು. ಅದಕ್ಕೆ ಒಂದು ಒಮ್ಮೆ ಕ್ಲೀನ್ ಮಾಡಿ ಎಲ್ಲ ಆಯ್ತು. ಪುನಃ ಅದಕ್ಕೆ ಒಂದು ಸಣ್ಣ ಇದು ಬಟ್ಟೆ, ದಪ್ಪದ ಬಟ್ಟೆ ಮತ್ತು ಪೇಪರ್ ಎಲ್ಲ ಹಾಕಿಟ್ಟಿದ್ದೇನೆ. ಸೊ ಅದರೊಳಗೆ ಎಲ್ಲ ಮಾಡಿಡ್ತದೆ. ಮತ್ತೆ ಅದರ ಹತ್ರವೇ ಅವರಿಗೆ ತಿನ್ನುವ ಬಟ್ಟೆ ಅದು ಸೇರುವುದಿಲ್ಲ, ಇಲ್ಲದ್ರೆ ಮನೆ ಒಳಗೆಲ್ಲ ಬರ್ತಾರಲ್ಲ ನೋಡಿ, ಇಲ್ಲಿ ಉಂಟು. ಈಗ ಅವರ ತಟ್ಟೆಗೆ ನಾನು ಬಿಸ್ಕೆಟ್ಸ್ ಹಾಕಿದ್ದೇನೆ. ಅದೊಂದು ಅನ್ನ ತಿನ್ನಲೇ ಇಲ್ಲ ಅಂತ. ಅನ್ನ ಅಲ್ಲ, ಅವಲಕ್ಕಿ ಮತ್ತು ಹಾಲು ಮತ್ತು ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿದ್ದು. ಅದು ಅವರಿಗೆ ಇಷ್ಟ ಆಗಲಿಲ್ಲ ಮಜ್ಜಿಗೆ. ಈಗ ಅದರ ಮೇಲೆ ಬಿಸ್ಕೆಟ್ ಹಾಕಿದ್ದೇನೆ. ಅದು ಖಾಲಿ ಮಾಡ್ತಾರೆ ಅಂತ ನೋಡಬೇಕು. ಅದಕ್ಕೆ ಮನೆ ಒಳಗೆ ಒಂದು ಕೇಳಿದವರು, ಸರಿ ಆಗಲಿಲ್ಲ ಊಟ ಅಂತ.